ಮಾಧ್ಯಮಗಳಲ್ಲಿ ಮೊನ್ನೆ ನಡೆದ ಲವ್ ಜಿಹಾದ್ ಪ್ರಕರಣದ ನಂತರ ಕೊಟ್ಟ ಹೇಳಿಕೆಯು ಇವತ್ತು ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿದೆ. ಇವತ್ತು ನಾನು ಕೊಟ್ಟ ಹೇಳಿಕೆ ಯಾರಿಗೆ ಅರ್ಥ ಆಗಬೇಕಿತ್ತು ಅವರಿಗೆ ಅರ್ಥ ಆಗಿದೆ. ಕಳೆದ ಹಲವಾರು ವರ್ಷಗಳಿಂದ ಬಜರಂಗದಳ ಹಿಂದೂ ಸಮಾಜದೊಂದಿಗೆ ಸೇರಿ ಆ ಲವ್ ಜಿಹಾದ್ನ ವಿರುದ್ಧ ಪ್ರತಿಭಟನೆ, ಮನವಿ, ಹೋರಾಟಗಳನ್ನು ನಡೆಸಿ ಕೂಡ ಇನ್ನೂ ಕೂಡ ಆ ಲವ್ ಜಿಹಾದ್ ಇಡೀ ಕರ್ನಾಟಕದಲ್ಲಿ, ಕರಾವಳಿ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಕಡಿಮೆ ಆಗಿಲ್ಲ. ನಾವು ಸಹಿಸಿದಷ್ಟು ಸಹಿಸಿದ್ದೇವೆ, ಪ್ರತಿಭಟನೆ ಮಾಡಿ ಪೆಟ್ಟು ತಿಂದಷ್ಟು ತಿಂದಿದ್ದೇವೆ, ಇನ್ನೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಲವ್ ಜಿಹಾದ್ ಮಾಡುವ ಆ ಮುಸಲ್ಮಾನರಿಗೆ ಇವತ್ತು ಬಜರಂಗದಳದ ಸಂಘಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ. ಇವತ್ತು ಮುಸ್ಲಿಂ ಸಮಾಜದ ಮೌಲ್ವಿಗಳಿಗೆ, ಮುಸ್ಲಿಮ್ನ ಜಮಾತಿನ ಮುಖಂಡರುಗಳಿಗೆ, ಅದೇ ರೀತಿ ಮುಸ್ಲಿಂ ಸಮಾಜದ ಮುಖಂಡರುಗಳಿಗೆ ಇವತ್ತು ಈ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತಿದ್ದೇನೆ, ಈ ಆಗ್ರಹವನ್ನು ಮಾಡ್ತಿದ್ದೇನೆ. ನೀವು ಅದನ್ನು ಎಚ್ಚರಿಕೆ ಅಂತಲೂ ತಗೊಳ್ಳಿ, ಆಗ್ರಹ ಅಂತಲೂ ತೆಗೆದುಕೊಳ್ಳಿ. ಇವತ್ತು ಮಂಗಳೂರಿನಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಶಾಂತಿ ಸೌಹಾರ್ದ ನೆಲೆಸಬೇಕಾದರೆ ಕೇವಲ ಹಿಂದೂ ಸಮಾಜದಿಂದ ಮಾತ್ರ ಸಾಧ್ಯ ಇಲ್ಲ. ಅದಕ್ಕೆ ಮುಸ್ಲಿಂ ಸಮಾಜ ಕೂಡ ಸಾಥ್ ಕೊಡಬೇಕು. ಇವತ್ತು ನಿಮ್ಮ ಸಮಾಜದ ಯುವಕರು ಹಿಂದೂ ಸಮಾಜದ ಯುವಕರ ಹತ್ಯೆಯಲ್ಲಿ ಭಾಗಿಯಾಗ್ತಾರೆ. ಲವ್ ಜಿಹಾದ್ ಮುಖಾಂತರ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡ್ತಾರೆ. ಗೋಹತ್ಯೆ ಮಾಡಿ ಹಿಂದೂ ಸಮಾಜದ ಧಾರ್ಮಿಕತೆಯನ್ನು ಭಾವನೆಗೆ ಧಕ್ಕೆ ಮಾಡ್ತಾರೆ. ನೀವು ನಿಮ್ಮ ಸಮಾಜದ ಯುವಕರಿಗೆ ಹೇಳಿ, ನಿಮ್ಮ ಸಮಾಜದ ಯುವಕರಿಗೆ ಬುದ್ಧಿ ಹೇಳಿ. ನೀವು ಹೇಳಿದ ಬುದ್ಧಿಯನ್ನು ಅವರು ಕೇಳದಿದ್ದರೆ ಅವರಿಗೆ ನಮ್ಮದೇ ಭಾಷೆಯಲ್ಲಿ, ಅಂದರೆ ಬಜರಂಗದಳದ ಭಾಷೆಯಲ್ಲಿ ಅವರಿಗೆ ಬುದ್ಧಿ ಕಲಿಸಲಿಕ್ಕೆ ನಮ್ಮದ ಕಾರ್ಯಕರ್ತರು ತಯಾರಿದ್ದಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಿದ್ದೇನೆ. ಸರ್, ಈಗ ನೀವು ಕೊಟ್ಟ ಹೇಳಿಕೆಗಳೆಲ್ಲ ಇದು ಕಾನೂನು ಕೈಗೆತ್ತಿಕೊಂಡಾಗೆ ಆಗೋದಿಲ್ವ? ಇದರ ಬಗ್ಗೆ ಏನಾದರೂ ಪ್ರಕರಣ ದಾಖಲಾದರೆ? ಇವತ್ತು ಭಯೋತ್ಪಾದನೆ ಮೂಲಕ ಹಿಂದೂ ಸಮಾಜವನ್ನು ಎದುರಿಸುವ ತಂತ್ರದ ಮೂಲಕ ಇವತ್ತು ಒಂದು ಜಿಹಾದನ್ನು ಮುಸಲ್ಮಾನ ಸಮಾಜದ ಯುವಕರು ನಡೆಸಿದ್ದಾರೆ. ಗೋಹತ್ಯೆ ಮೂಲಕ ಒಂದು ರೀತಿಯ ಜಿಹಾದನ್ನು ನಡೆಸ್ತಿದ್ದಾರೆ. ಲವ್ ಜಿಹಾದ್ ಮೂಲಕ ಒಂದು ರೀತಿಯ ಜಿಹಾದನ್ನು ನಡೆಸ್ತಿದ್ದಾರೆ. ಅವರ ಪ್ರಕಾರ ಇದೆಲ್ಲ ಮಾಡುವುದೆಲ್ಲ ಸರಿಯಾದರೆ ನಮ್ಮ ಪ್ರಕಾರ ಲವ್ ಜಿಹಾದ್, ಗೋಹತ್ಯೆ, ಮತಾಂತರವನ್ನು ನಿಲ್ಲಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಕಾನೂನು ಕೈಗೆತ್ತಿಕೊಳ್ಳುವುದು ಕೂಡ ಸರಿಯೇ. ಅವರು ಮಾಡೋದು ಸರಿ ಆದರೆ ನಮ್ಮ ಕಾರ್ಯಕರ್ತರು ಮಾಡೋದು ಕೂಡ ಸರಿಯೇ. ಹಾಗಾಗಿ ಮುಸ್ಲಿಂ ಸಮಾಜದ ಯುವಕರಿಗೆ ಈ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಾನು ಹೇಳಿಕೆ ಇಚ್ಛೆಪಡ್ತೇನೆ, ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ತಂಟೆಗೆ ಬರಬೇಡಿ. ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಲವ್ ಜಿಹಾದ್ ಮಾಡಿ ಅವರ ಭವಿಷ್ಯವನ್ನು ಹಾಳು ಮಾಡಬೇಡಿ. ಒಂದು ವೇಳೆ ನಮ್ಮ ಮಾತು ನೀವು ಕೇಳದಿದ್ದರೆ ನಮಗೆ ರಾಮನೂ ಆದರ್ಶ, ಕೃಷ್ಣನೂ ಆದರ್ಶ, ಹನುಮಂತನೂ ಆದರ್ಶ. ಅದರ ಅರ್ಥ ನೀವು ತಿಳಿದರೆ ಒಳ್ಳೆಯದು. ಹಾಗಾಗಿ 80% ಹಿಂದೂಗಳಿದ್ದೇವೆ, ನೀವಿರುವುದು 20%. 80% ಹಿಂದೂಗಳು ಮನಸ್ಸು ಮಾಡಿದರೆ 20% ಇರುವ ನಿಮ್ಮನ್ನು ಏನು ಮಾಡಬೇಕು ಅದನ್ನು ನಮ್ಮ ಕಾರ್ಯಕರ್ತರು ಮಾಡಲಿಕ್ಕೆ, ಯಾವ ಮಟ್ಟಕ್ಕೆ ಇಳಿಲಿಕ್ಕೆ ಕೂಡ ನಮ್ಮ ಕಾರ್ಯಕರ್ತರು ತಯಾರಿದ್ದಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತಿದ್ದೇನೆ.